ನಮಸ್ಕಾರ ಕೇಳುಗರೆ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಮತ್ತೊಮ್ಮೆ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ. ಇಂದಿನ ಸರಣಿ ಸಂಚಿಕೆ 131. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ದೇವರು ಎಂಬುದು ಅದು ಏನು? ಕಗ್ಗತ್ತಲೆಯ ಗವಿಯೇ. ನಾವು ಅರಿಯಲಾರದ ಎಲ್ಲದರ ಒಟ್ಟು ಹೆಸರೇ. ಕಾವ ಓರ್ವನೇ ಇರಲ್ಕೆ ಜಗದ ಕತೆ ಏಕೆ ಇಂತು? ಸಾವು ಹುಟ್ಟುಗಳೇನು ಮಂಕುತಿಮ್ಮ. ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ. ನಾವರಿಯಲಾರದೆಲ್ಲದರ ಒಟ್ಟು ಹೆಸರೇ. ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು? ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಕಾವನೋರ್ವನಿರಲ್ಕೆ ಜಗದ ಕಥೆಯೇಕಿಂತು? ಸಾವು ಹುಟ್ಟುಗಳೇನು ಮಂಕುತಿಮ್ಮ. ಬಂಧುಗಳೇ, ಈ ಜಗತ್ತಿನಲ್ಲಿ ಮನುಷ್ಯನು ನಂಬಿಕೆ ಮತ್ತು ಭರವಸೆಗಳ ಮೇಲೆ ಬದುಕುತ್ತಿರುವಂತಹದ್ದು. ಹಾಗಾಗಿಯೇ ದೇವರನ್ನು ಮೂರ್ತಿ, ಕಲ್ಲು, ಮಣ್ಣು, ಮರ, ಗಿಡಗಳಲ್ಲಿ ಪ್ರಕೃತಿಯು ಸೇರಿದಂತೆ ಅದರ ಆಚೆಯೂ ಕಾಣುವ ಮತ್ತು ಕಾಣಲಾರದ ಆಕಾರ ನಿರಾಕಾರ ಸ್ವರೂಪದಲ್ಲಿಯೂ ಭಗವಂತನನ್ನು ಕಾಣುವ ಪ್ರಯತ್ನವನ್ನ ಅನಾದಿ ಕಾಲದಿಂದಲೂ ಕೂಡ ಇಂದಿಗೂ ಮಾಡುತ್ತಾ ಬಂದಿದ್ದಾನೆ. ದೇವರನ್ನ ಕಾಣುವಲ್ಲಿ ಗೆದ್ದವರೆಷ್ಟು, ಸೋತವರೆಷ್ಟು? ಹಾಗಾದರೆ ದೇವರು ಎಂಬುವನು ಇದ್ದಾನೆಯೇ? ಇದ್ದರೆ ಹೇಗಿದ್ದಾನೆ? ಎಲ್ಲಿದ್ದಾನೆ? ಯಾವ ರೂಪ, ಯಾವ ಆಕಾರಗಳಲ್ಲಿದ್ದಾನೆ? ಅವನ ಕಾರ್ಯವೇನು? ಇದ್ದರೆ ಅವನೋರ್ವನೇ ಈ ಜಗತ್ತನ್ನ ಆಳುತ್ತಿದ್ದಾನೆಯೇ? ಹೀಗೆ ದೇವರನ್ನ ಕಾಣುವ ನೆಪದಲ್ಲಿ ನಮ್ಮ ಆಲೋಚನಾ ಲಹರಿಯಲ್ಲಿ ಹಲವು ರೀತಿಯ ಪ್ರಶ್ನೆಗಳು ಹುಡುಕಾಟದ ಒಳಗಡೆನೆ ಬರುವುದನ್ನ ಕಾಣಬಹುದು. ಅದನ್ನ ಹುಡುಕುವ ಪ್ರಯತ್ನದಲ್ಲಿ ನಾವು ಕೂಡ ಮುಳುಗಿ ಹೋಗ್ತೇವೆ. ದೇವರು ಇದ್ದಾನೆ ಎನ್ನುವಲ್ಲಿಯೇ ಆಸ್ತಿಕ ವರ್ಗ ಮತ್ತು ನಾಸ್ತಿಕ ವರ್ಗ ಹುಟ್ಟಿಕೊಂಡಿರುವುದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಸಾಧಕರ ಮಾತನ್ನ ಗಮನಿಸುವುದಾದರೆ ಅಪರಿಮಿತ ಸಾಧನೆಯಿಂದ ದೇವರ ಅಸ್ತಿತ್ವವನ್ನ ಅರಿಯಬಹುದಂತೆ. ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ದೇವರು ಎನ್ನುವುದು ಏನು? ಅದು ಒಂದು ಕತ್ತಲಿನಿಂದ ತುಂಬಿರುವ ಗುಹೆಯೋ ಅಥವಾ ನಮಗೆ ತಿಳಿಯದೇ ಇರುವ ಎಲ್ಲವನ್ನೂ ಕೂಡಿ ಅದಕ್ಕೆ ನಾವು ಒಂದು ರೂಪ, ಹೆಸರನ್ನಿಟ್ಟು ದೇವರು ಎಂದು ಕರೆಯುತ್ತಿದ್ದೇವೆಯೋ? ಈ ಜಗತ್ತನ್ನ ಹಾಗೂ ನಮ್ಮೆಲ್ಲರ ಭಾರವನ್ನ ಹೊತ್ತು ಸಾಕಿ ಸಲಹುತ್ತಾನೆ ಎಂಬ ಹೊಣೆಯನ್ನ ಹೊತ್ತವನು ಆ ಭಗವಂತ. ಹಾಗಿರುವಾಗ ಈ ಜಗತ್ತಿನ ಪಾಡು ಯಾಕೆ ಹೀಗೆ ಆಗಿದೆ? ಈ ಹುಟ್ಟು ಮತ್ತು ಸಾವುಗಳ ಅರ್ಥವೇನು? ಈ ರೀತಿಯ ಪ್ರಶ್ನೆಗಳು ಪ್ರತಿಯೊಬ್ಬ ಮನುಷ್ಯನನ್ನು ಒಂದಲ್ಲ ಒಂದು ಬಾರಿ ಕಾಡಿರುವಂತದ್ದು ಪರಮ ಸತ್ಯ. ಹೀಗೆ ಈ ಮೇಲಿನ ಕಗ್ಗದಲ್ಲಿ ಇವೆಲ್ಲ ವಿಚಾರಗಳನ್ನ ಮಾನ್ಯ ಡಿವಿಜಿ ಅವರು ಉಲ್ಲೇಖಿಸುವುದನ್ನ ನಾವು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.